ಮಹತ್ವಪರ ಶ್ರೀ ಕೋಟಿಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ವರ್ಷಂಪ್ರತಿ ನಡೆಯುವ ವಾರ್ಷಿಕ ಉತ್ಸವಗಳು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜರುಗಿತು. ಕೊಡಿ ಹಬ್ಬ ಕುಂದಾಪುರದ ಆಸುಪಾಸಿನ ಜನತೆಗೆ ವರುಷದ ಪ್ರಪ್ರಥಮ ಜಾತ್ರೆ. ಮದುವೆಯಾದ ಹೊಸ ಮದುಮಕ್ಕಳು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಕೋಟಿತೀರ್ಥ ಕೆರೆಯಲ್ಲಿ ಮಿಂದು ದೇವರ ದರ್ಶನವನ್ನ ಪಡೆದು ಕಬ್ಬಿನ ಕೊಡಿಯನ್ನ ದೇವರಿಗೆ ಸಮರ್ಪಿಸಿ ಮನೆಗೆ ತೆಗೆದುಕೊಂಡು ಹೋಗುವುದು ಇಲ್ಲಿಯ ವಿಶೇಷ. ಕೊಡಿ ಹಬ್ಬದಲ್ಲಿ ಬ್ರಹ್ಮರಥವನ್ನ ಎಳೆಯುವ ಮುಹೂರ್ತದ ಮೊದಲು ಆಕಾಶದಲ್ಲಿ ಗರುಡ ಪಕ್ಷಿ ಬಂದು ಸುತ್ತು ಹೊಡೆಯುವುದು, ಅದರ ನಂತರವೇ ರಥ ಚಲಿಸುವುದು ಎಂಬ ನಂಬಿಕೆ ಇದೆ. ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸರ್ವಧರ್ಮದವರು ಬಂದು ಶ್ರೀದೇವರ ಸೇವೆಯನ್ನ ಮಾಡಿ ಎಲ್ಲರೊಂದಿಗೆ ಬೆರೆತು ತಮ್ಮದೇ ಹಬ್ಬವೆಂಬಂತೆ ಜಾತ್ರೆಯನ್ನ ಸಂತೋಷದಿಂದ ಅನುಭವಿಸಿ ಆಚರಿಸುವುದೇ ಇಲ್ಲಿನ ವಿಶೇಷತೆ. ಮಧ್ಯಾಹ್ನ 12:30 ಬ್ರಹ್ಮರಥೋತ್ಸವವನ್ನು ಇಲ್ಲಿಂದ ದೇವಸ್ಥಾನದಿಂದ ರಥಬೀದಿಯ ತುದಿಯವರೆಗೆ ತಗೊಂಡು ಹೋಗಿ ಸಂಜೆ 5 ಗಂಟೆಗೆ ಪುನಃ ವಾಪಸ್ಸು ರಥಬೀದಿಗೆ ದೇವಸ್ಥಾನದ ಮುಂಭಾಗಕ್ಕೆ ತರ್ತೇವೆ. ಹಾಗೆ ಇವತ್ತು ನಾವು ಒಂದು 50,000 ಜನರು ಬರುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಯಾಕಂದರೆ ನಮ್ಮ ಇದು ಕೊಡಿ ಹಬ್ಬ ಅಂತ ಹೆಸರುವಾಸಿ 16 ಗ್ರಾಮಗಳಲ್ಲಿ ಕೊಡಿ ಹಬ್ಬದ ವಿಶೇಷತೆ ಇರುವುದರಿಂದ ಈ ದೇವಸ್ಥಾನದ ಬಂದ ಭಕ್ತಾದಿಗಳು ಹಲವಾರು ಸಂಖ್ಯೆಯಲ್ಲಿ ಬಂದು ದೇವರ ಪಾತ್ರಕ್ಕೆ ಪಾತಿಸುತ್ತಾರೆ. ಮಹತ್ವಪರ ಶ್ರೀ ಕೋಟಿಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನವೆಂಬರ್ 12ರಿಂದ 20ರವರೆಗೆ ವರ್ಷಂಪ್ರತಿ ನಡೆಯುವ ವಾರ್ಷಿಕ ಉತ್ಸವಗಳಾದ ಅಂಕುರೋತ್ಸವ, ಧ್ವಜಾರೋಹಣ, ಬೇರಿತಾಂಡವ, ಕೌತುಕ ಬಂಧನ, ಮಯೂರ ವಾಹನೋತ್ಸವ, ಪನ್ನಗ ವಾಹನೋತ್ಸವ, ವೃಷಭ ವಾಹನೋತ್ಸವ, ಕುಂಜರ ವಾಹನೋತ್ಸವ, ಅಶ್ವ ವಾಹನೋತ್ಸವ, ಸಿಂಹ ವಾಹನೋತ್ಸವ ನಡೆದಿದ್ದು, ಇಂದು ಮಕರ ಲಗ್ನ ಸೋಮುಹೂರ್ತದಲ್ಲಿ ಶ್ರೀ ಮನ್ಮಹಾರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಇವತ್ತಿನ ವಾತಾವರಣ ಭಾರಿ ಒಂದು ಕೂಲಾಗಿ ಜನರು ವರ್ತಿಸ್ತಾ ಇದ್ದಾರೆ. ಏನು ನೂಕುನುಗ್ಗಲಿಲ್ಲದೆ ದೇವರ ದರ್ಶನ ಮಾಡಿ ಹಣ್ಕೈ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೊಡಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಕೊಡಿ ಹಬ್ಬದ ವಿಶೇಷವೇನೆಂದರೆ ಕೊಡಿಯನ್ನು ತೆಗೆದುಕೊಂಡು ಹೋಗುವುದು. ಅದೇ ರೀತಿ ಕೊಡಿಯನ್ನು ಭಕ್ತಾದಿಗಳು ತಗೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಆತಂಕ ಇಲ್ಲ, ಏನೂ ಇಲ್ಲ, ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಹಬ್ಬ. ಇದರ ಬಗ್ಗೆ ನಾವು ಭಕ್ತಾದಿಗಳಲ್ಲಿ ಬೇಡಿಕೊಳ್ಳುವುದೇನೆಂದರೆ ಎಲ್ಲರೂ ಯಾವುದೇ ತೊಂದರೆ ಇಲ್ಲದೆ ದೇವರ ದರ್ಶನ ಮಾಡಿ ಹೋಗಬೇಕೆಂತ ನಾವು ಕೇಳಿಕೊಳ್ತೇವೆ. ಭಕ್ತಾದಿಗಳು ಕೋವಿಡ್ ನಿಯಮಾವಳಿಯನ್ನ ಪಾಲಿಸಿ ಶ್ರೀಮುಡಿ ಗಂಧ ಪ್ರಸಾದವನ್ನ ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು. ಮದುವೆಯಾದಂಥ ನವದಂಪತಿಗಳು ಈ ಕ್ಷೇತ್ರಕ್ಕೆ ಬಂದು ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಸುತ್ತಕ್ಕಿಯನ್ನು ತುಳಿದು ಮತ್ತೆ ಬಂದು ಎಡ ಹಾಗೂ ಮೂಡು ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಅಶ್ವತ್ಥಗಡ್ಡೆಗೆ ಸುತ್ತು ಬಂದು ಒಳಗೆ ಬಂದು ಶ್ರೀದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ಯಾವ ನವದಂಪತಿಗಳು ತೆಗೆದುಕೊಂಡು ಹೋಗಿ ಮನೆಗೆ ಕೊಡಿ, ಆ ಕೊಡಿಯನ್ನು ಕಬ್ಬಿನ ಕೊಡಿಯನ್ನು ಯಾರು ತಗೊಂಡು ಹೋಗ್ತಾರೋ ಅಂಥವರಿಗೆ ವರ್ಷದ ಒಳಗೆ, ನಮ್ಮಲ್ಲಿ ಹೇಳಿದ್ರೆ ಹನಿ ಹತ್ತೂರು ಒಳಗೆ ಆ ಸಂತಾನ ಭಾಗ್ಯ ಆಗ್ತದೆ. ಇದು ಸಾವಿರಾರು ಪ್ರಕರಣಗಳು ಇಲ್ಲಿ ಜನಜನಿತವಾಗಿದೆ. ಹಾಗಾಗಿ ಇಂತಹ ಕೋಟಿಲಿಂಗೇಶ್ವರನ ಈ ಸನ್ನಿಧಾನದಲ್ಲಿ ಯಾರು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ನಂಬಿಕೊಂಡು ಬರ್ತಾರೋ ಅಂಥ ಎಲ್ಲ ಭಕ್ತ ಬಾಂಧವರಿಗೆ ಭಗವಂತನು ಬರ್ತಕ್ಕಂಥ ಅಷ್ಟ ಕಷ್ಟವನ್ನು ದೂರ ಮಾಡಿ ಅಷ್ಟ ಸೌಭಾಗ್ಯನ ಅನುಗ್ರಹಿಸಿಕೊಟ್ಟು ಕಟ್ಟಿದಂಥ ಕರೆಯಲ್ಲಿ ಬಿತ್ತಿದಂಥ ಬೆಳೆಯಲ್ಲಿ ಮಾಡುವಂಥ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು
ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟವನ್ನು ದೂರ ಬಿಟ್ಟು ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿಕೊಟ್ಟು ನಮಗೂ ನಿಮಗೂ ಎಲ್ಲರಿಗೂ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥ ನೋಡ್ತಕ್ಕಂಥ ಕೇಳ್ತಕ್ಕಂಥ ಸೌಭಾಗ್ಯವನ್ನು ಅನುಗ್ರಹಿಸಿಕೊಡಲ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶರತ್ ಸಾಲಿಯನ್ ಜೊತೆ ರವಿರಾಜ್, ವಿ4 ನ್ಯೂಸ್, ಬೈಂದೂರು.